ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಿಲಾನ್ಯಾಸ ಕಾರ್ಯಕ್ರಮವು ಮಂಗಳೂರಿನ ಸೆಬಾಸ್ಟಿಯನ್ ಸಭಾಂಗಣದಲ್ಲಿ ಮಾರ್ಚ್ 6ರಂದು ಜರುಗಲಿದೆ ಎಂದು ಮಹಾನಗರ ಪಾಲಿಕೆಯ ಮೇಯರ್ ಕವಿತಾ ಸನೀರ್ ಹೇಳಿದರು. ಅವರು ಪಾಲಿಕೆ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಈ ವಿಚಾರವನ್ನ ತಿಳಿಸಿದರು. ಮಂಗಳೂರಿನ 4 ಇಂದಿರಾ ಕ್ಯಾಂಟೀನ್ಗೆ ಸಾಂಕೇತಿಕವಾಗಿ ಉದ್ಘಾಟನೆ, ಮಂಗಳೂರಿನ 65 ಕಾಮಗಾರಿಗಳಿಗೆ ಒಟ್ಟು 2,000 ಕೋಟಿ ರೂಪಾಯಿ ಅನುದಾನದಲ್ಲಿ ಶಿಲಾನ್ಯಾಸವನ್ನ ನೆರವೇರಿಸಲಿದ್ದೇವೆ. ಹಾಗೆಯೇ ಎಡಿಬಿ ಯೋಜನೆಯ 2ನೇ ಹಂತದ ಒಳಚರಂಡಿ ಕೊಳವೆಯ ಪುನಶ್ಚೇತನ ಕಾಮಗಾರಿಗೆ 93 ಕೋಟಿ 53 ಲಕ್ಷ ವೆಚ್ಚದಲ್ಲಿ ಶಿಲಾನ್ಯಾಸವನ್ನ ನೆರವೇರಿಸಲಾಗುವುದು ಎಂದು ಮಾಹಿತಿ ನೀಡಿದರು. ನಾಳೆ 10:30 ಗಂಟೆಗೆ ಸೇಂಟ್ ಸೆಬಾಸ್ಟಿಯನ್ ಹಾಲ್ ಬೆಂದೂರ್ವೆಲ್ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಒಳಪಟ್ಟಂತಹ ಏನು ಪುರಭವನ ಇದೆ ಅಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕಾಗಿತ್ತು. ಆದರೆ ಅಲ್ಲಿ ಬೇರೆ ಕಾರ್ಯಕ್ರಮ ಅಂತ ಹೇಳಿದರೆ ಬಹುಶಃ ಜನತಾ ದಳದವ್ರದ್ದು ಕಾರ್ಯಕ್ರಮ ಅಲ್ಲಿ ಇರುವುದರಿಂದ ಮತ್ತೆ ಅದನ್ನು ನಾವು ಕ್ಯಾನ್ಸಲ್ ಮಾಡಿ ಸಮಸ್ಯೆ ಆಗೋದು ಬೇಡ ಅಂತ ಹೇಳಿ ಬಹುಶಃ ಈಗ ನಾವು ಬೇರೆ ಹಾಲನ್ನು ಬುಕ್ ಮಾಡಿ ನಾಳೆ ಇಂಥ ಕಾರ್ಯಕ್ರಮಗಳಿಗೆ ಉದ್ಘಾಟನೆ ಮತ್ತು ಶಿಲಾನ್ಯಾಸವನ್ನು ಏರ್ಪಡಿಸಲಿಕ್ಕಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಇಂದಿರಾ ಕ್ಯಾಂಟೀನ್ ಏನಿದೆ, ಇಂದಿರಾ ಕ್ಯಾಂಟೀನ್ಗೆ ಕೂಡ ನೆಹರು ಮೈದಾನದಲ್ಲಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ಗೆ ಸಾಂಕೇತಿಕವಾಗಿ ಅದನ್ನು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಅದರ ಜೊತೆಗೆ ಉರಸ್ಟೂರು, ಕಾವೂರು, ಸುರತ್ಕಲ್ ಮತ್ತು ಪಂಪ್ವೆಲ್ನದ್ದು ಒಂದು ಇನ್ನು ಸ್ವಲ್ಪ ಯಾಕಂತ ಹೇಳಿದರೆ ಅದು ಬಹುಶಃ ಕಂಕನಾಡಿಯಲ್ಲಿ ಅಂತ ಹೇಳಿ ಇತ್ತು, ಮತ್ತು ಅದನ್ನು ಸ್ಥಳ ಬದಲಾವಣೆ ಆಗಿರೋದ್ರಿಂದ ಅದು ಪಂಪ್ವೆಲ್ ಅಂತ ಹೇಳಿ ಚೇಂಜ್ ಆಗಿದೆ. ಸೊ ಅದರ ಕಾಮಗಾರಿ ಆಗ್ತಾ ಉಂಟು. ಒಟ್ಟು 4 ಕ್ಯಾಂಟೀನ್ಗಳ ಇಂದಿರಾ ಕ್ಯಾಂಟೀನ್ನ ಉದ್ಘಾಟನೆ ಆಗಲಿಕ್ಕಿದೆ ನಾಳೆ.